ಮಧುಗಿರಿ ದೊಡ್ಡೇರಿ ಹೋಬಳಿ ದಂಡಿನದಿಬ್ಬ ಗ್ರಾಮದ ಬೋವಿ ಜನಾಂಗದ ವತಿಯಿಂದ ಶ್ರೀ ಗುರು ಸಿದ್ದರಾಮೇಶ್ವರರ ಜಯಂತ್ಯೋತ್ಸವವನ್ನು ಬಹಳ ಸರಳವಾಗಿ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಜಯ ಪ್ರಕಾಶ್, ಶ್ರೀ ಗುರು ಸಿದ್ದರಾಮೇಶ್ವರ ಕರ್ಮಯೋಗಿ, ಸಾಧಾರಣ, ನಿಷ್ಠಾವಂತ ಹಾಗೂ ಸರಳ ವ್ಯಕ್ತಿತ್ವ ಹೊಂದಿರುವವರು ಎಂದರು. ಗ್ರಾಮ ಪಂಚಾಯಿತಿಯ ಸದಸ್ಯ ಮಾತನಾಡಿ, ಆ ಕಾಲದಲ್ಲಿ ಕೆರೆಕಟ್ಟೆ ಪ್ರತಿಷ್ಠಾಪನೆ ಮಾಡಿ ಜನಾಂಗಕ್ಕೆ ಜೀವವನ್ನ ಮುಡಿಪಾಗಿಟ್ಟು ಶ್ರೀ ಗುರು ಸಿದ್ದರಾಮೇಶ್ವರರು ಜನರಿಗೋಸ್ಕರ ಒಬ್ಬ ಸರಳವಾಗಿದ್ದ ಸ್ವಾಮೀಜಿ ಆಗಿದ್ದರು ಎಂದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವರದರಾಜು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಹರೀಶ್, ಯುವ ಮುಖಂಡರಾದ ಪುನೀತ್ ಶಿವಕುಮಾರ್, ಭಾನುಪ್ರಕಾಶ್, ತಿಪ್ಪೇಸ್ವಾಮಿ, ಶ್ರೀನಿವಾಸ್ ಇನ್ನು ಮುಂತಾದ ಗ್ರಾಮದ ಮುಖಂಡರು, ಊರಿನ ಗ್ರಾಮಸ್ಥರು, ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. ನನ್ನ ಉಸಿರು ಅಂತಕ್ಕಂಥ ನಿಷ್ಠಾವಂತ ಶರಣರಾಗಿ ಅಂದಿಗೆ ಕೆರೆಕಟ್ಟೆಗಳನ್ನ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದಲೂ ಇಂದಿನವರೆಗೂ ಅವರ ಉಳಿವೆಯನ್ನ ಹೋರಾಟವನ್ನ ಹಸಿರಾಗಿರ್ತಕ್ಕಂಥ ಗುರು ಸಿದ್ದರಾಮೇಶ್ವರರ 865ನೇ ಜಯಂತ್ಯೋತ್ಸವ ಪ್ರಪ್ರಥಮ ಬಾರಿಗೆ ಅಕ್ಷರದ ನಾಡಾಗಿರ್ತಕ್ಕಂಥ ಅಕ್ಷರದ ವಿದ್ಯಾಸಂಸ್ಥೆಗಳ ತವರಾಗಿರ್ತಕ್ಕಂಥ ದಂಡಿನದಿಬ್ಬ ಗ್ರಾಮದಲ್ಲಿ ಎಲ್ಲ ವಿದ್ಯಾವಂತ ಯುವಕರುಗಳು ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಿಜವಾಗಿಯೂ ಸಹ ಅದು ಶ್ಲಾಘನೀಯ ಅಂತಕ್ಕಂಥ ಮಾತನ್ನ ಹೇಳಿ, ಮುಂದಿನ ದಿನಗಳಲ್ಲಿ ನಾನು ಮಾಧ್ಯಮ ಮಿತ್ರರ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ಇದು ಪ್ರಾರಂಭಿಕ ಹಂತವಾಗಿದ್ದ ಗೊಂದಲದಲ್ಲಿದೆ. ಮುಂದಿನ ವರ್ಷ ಗುರು ಸಿದ್ದರಾಮೇಶ್ವರರ ಜಯಂತಿಯನ್ನ, ಆ ಕರ್ಮಯೋಗಿಯ ಜಯಂತಿಯನ್ನ ಎಲ್ಲ ಕರ್ಮಯೋಗಿಗಳ ಪರವಾಗಿ ಅದ್ಭುತವಾಗಿ ಮುಂದಿನ ವರ್ಷ ಅದನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ, ನನಗೂ ಸಹ ಗುರು ಸಿದ್ದರಾಮ